ಪ್ರೆಸ್ ನೋಟನ್ನು ನಾವಿನ್ನೂ ಕೊಡಲಿಲ್ಲ. ಪಾಯಿಂಟ್ಸ್ ಪ್ರೆಸ್ ನೋಟವನ್ನು ಕೊಡಲಿಲ್ಲ. ರಾಜ್ಯ ಸರ್ಕಾರ ಪದೇ ಪದೇ ಈ ಚುನಾವಣೆಯನ್ನ ಲೋಕಲೈಸ್ ಆಗಿ ಇನ್ನೂ ಸಹ ವಿಧಾನಸಭೆ ಚುನಾವಣೆ ಮುಗಿದಂಥ ರೀತಿಯಲ್ಲಿ ಇಲ್ಲ, ಲೋಕಸಭೆ ಚುನಾವಣೆ ಎದುರಿಸುವಂಥ ರೀತಿಯಲ್ಲಿ ಸರ್ಕಾರ ಅದನ್ನು ಎದುರಿಸ್ತಾ ಇಲ್ಲ. 1 ವರ್ಷ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು. 1 ವರ್ಷದಲ್ಲಿ ಹಿಂದೆಂದೂ ಕಂಡರಿಯದಂತಹ ಒಂದು ಆಂಟಿ ಇನ್ಕಂಬೆನ್ಸಿಯನ್ನ ನಾವು ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ಆಸ್ಪೆಕ್ಟ್ಗಳಲ್ಲಿ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದ ನಾಯಕತ್ವದ ಕೊರತೆ, ಅವರ ಇಂಡಿ ಒಕ್ಕೂಟ ಏನಿದೆ ಅದರ ಒಳಗೆ ಭಿನ್ನಾಭಿಪ್ರಾಯ ಮತ್ತು ಗೊಂದಲದ ಗೂಡಾಗಿ ಹೋಗಿದೆ. ಸರಿಯಾದ ದಿಕ್ಕಿಲ್ಲದೆ, ಸರಿಯಾದ ಯೋಜನೆ ಇಲ್ಲದೆ ಎತ್ತ ಕಡೆ ಅವರವರ ನಾಯಕರು ಹೋಗ್ತಾ ಇದ್ದಾರೆ ಅನ್ನೋದು ಅವರಿಗೆ ಸಹ ತಿಳಿದಿಲ್ಲ. ಆ ರೀತಿಯ ಒಂದು ವ್ಯವಸ್ಥೆ ನಾವು ಕಾಂಗ್ರೆಸ್ನ ಮತ್ತು ಅವರ ಮಿತ್ರ ಪಕ್ಷದ ನಡುವೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ ಸುಳ್ಳುಗಳನ್ನ ಪುನಃ ಹೇಳುತ್ತಾ ಜಾತಿ ಮತ ಧರ್ಮದಲ್ಲಿ ಒಡೆಯುವಂತ ಕೆಲಸಗಳನ್ನ ಮಾಡ್ತಾ ಚುನಾವಣೆ ಲಾಭ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲಿ ಸಹ ರಾಜ್ಯ ಸರ್ಕಾರಕ್ಕೆ ನಾವು 1 ವರ್ಷದಲ್ಲಿ ಈ ರೀತಿಯ ಒಂದು ಬೆಳವಣಿಗೆಯನ್ನ, ಅಭಿವೃದ್ಧಿಯನ್ನ ಕರ್ನಾಟಕದಲ್ಲಿ ಮಾಡಿದ್ದೇವೆ ಅನ್ನುವಂತ ಹೇಳ್ಕೊಡ್ಲಿಕ್ಕೆ ಯಾವುದೇ ಯೋಜನೆಗಳು ಸಹ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷದ ನಂತರ ಈಗ ನೋಡಿದ್ರೆ ಇಡೀ ರಾಜ್ಯ 1 ದಶಕದಷ್ಟು ಹಿಂದೆ ಹೋಗಿದೆ. 1 ಸ್ಟೆಪ್ ಬ್ಯಾಕ್ವರ್ಡ್ ಹೋದಂತ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ನೀವು ಯಾವುದೇ MLA ಗಳ ಹತ್ರ ಕೇಳ್ಬೋದು, ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಬೋದು, ಒಂದೇ ಒಂದು ಹೊಸ ಪ್ರಾಜೆಕ್ಟ್ಗಳ ಗುದ್ದಲಿ ಪೂಜೆ ಇಷ್ಟ ತನಕ ಆಗಲಿಲ್ಲ. 2 ಬಜೆಟ್ ಅನ್ನ ಇವಾಗಲೇ ಸಿದ್ದರಾಮಯ್ಯವರು ಮಂಡಿಸಿ ಆಗಿದೆ. ಪ್ರತಿ ಬಜೆಟ್ನಲ್ಲಿ ಸಹ ಅಷ್ಟನ್ನ ಮೀಸಲಿಟ್ಟಿದ್ದೇವೆ, ಇಷ್ಟನ್ನ ಮಾಡಿದ್ದೇವೆ, ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ ಅನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ವಿನಾ ಯಾವುದೇ ಒಂದು ಹೊಸ ಯೋಜನೆ ಚಾಲ್ತಿಯಲ್ಲಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು ಮೊದಲ ಅವಧಿಯಲ್ಲಿ ಮಾಡಿದಂತ ಕಾರ್ಯಕ್ರಮಗಳು, ಮೊದಲ ಅವಧಿಯಲ್ಲಿ ತಂದಂತ ಯೋಜನೆಗಳು, ಅದರ ಇನಾಗ್ರೇಷನ್ಗೆ ದೊಡ್ಡ ರೀತಿಯಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ ವಿನಾ ಹೊಸ ಯೋಜನೆಗಳ ಗುದ್ದಲಿ ಪೂಜೆ ಅಥವಾ ಯಾವುದೇ ರೀತಿಯ ಹೊಸ ಯೋಜನೆಗಳ ಇಂಪ್ಲಿಮೆಂಟೇಷನ್ ಅಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟ ತನಕ ಆಗಲಿಲ್ಲ. ನೀವು ಯಾವ ಸ್ಕೀಮನ್ನ ನೀವು ತಂದಿದ್ರಿ, ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ, ನಿಮ್ದು ಕ್ಯಾಪಿಟಲ್ ಸ್ಪೆಂಡಿಂಗೇ ಇಲ್ಲ, ಬಜೆಟ್ ಅಲ್ಲಿ ಮಾತ್ರ ನೀವು ದೊಡ್ಡದಾದ ರೀತಿಯಲ್ಲಿ GST ರೇಟ್ ಅನ್ನ ಜಾಸ್ತಿ ತೋರಿಸ್ತಾ ಇದ್ದೀರಿ ಅನ್ನುವಂತ ಮಾತಿಗೆ ಅವ್ರು ಹೇಳ್ತಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿದೆ ಅಂತ ಪದೇ ಅದೇ ಮಾತನ್ನ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಸ್ಕೀಮ್ಗಳನ್ನ ಒಂದು ವೇಳೆ ಇವರು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಿ ಸಕ್ಸಸ್ಫುಲ್ ಆಗಿ ಜನರ ತಲುಪಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಹಿಂದೆ ಆಶ್ವಾಸನೆ ಕೊಟ್ಟು ಸರ್ಕಾರನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು. ಈಗ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತ ಸಮಯದಲ್ಲಿ ಗೊತ್ತು ಗುರಿ ಇಲ್ಲದಂತ ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನಡೀತಾ ಇದೆ. ಯಾರಿಗೆ ಎಷ್ಟು ಯೋಜನೆಗಳು ಸಿಗಬೇಕು ಅವರಿಗೆ ಕರೆಕ್ಟ್ ಆದ ಸಮಯದಲ್ಲಿ ಸಿಗ್ತಾ ಇಲ್ಲ, ಕೆಲವರಿಗಂತೂ ಸಿಗ್ತಾನೆ ಇಲ್ಲ. ಅದ ಫಲಾನುಭವಿಗಳು ಯಾರು ಏನನ್ನೋದು ಅಧಿಕಾರಿಗಳಿಗೆ ಸಹ ಗೊತ್ತಿಲ್ಲ, ಏನಾಗ್ತದೆ ಅನ್ನೋದು ಯಾರಿಗೆ ಸಹ ಗೊತ್ತೇ ಇಲ್ಲ. ನಾವು 2ನೇ ಬಜೆಟ್ನಲ್ಲಿ ಸಹ ಅವ್ರ ಹತ್ರ ನೀವು ಶ್ವೇತಪತ್ರವನ್ನು ಹೊರಡಿಸಿ ಅನ್ನುವಂಥ ಮಾತನ್ನು ಹೇಳಿದಾಗ ಇನ್ನೂ ತನಕ ಶ್ವೇತಪತ್ರವನ್ನು ಹೊರಡಿಸುವ ಧೈರ್ಯವನ್ನ ಸರ್ಕಾರ ಮಾಡ್ತಾ ಇಲ್ಲ. ಧೈರ್ಯ ಇಲ್ಲ, ಯಾಕಂತಂದ್ರೆ ಅವರಿಗೆ ಗೊತ್ತುಂಟು ಎಕಾನಮಿಕಲಿ ನಾವು ದೊಡ್ಡ ರೀತಿಯಾದ ಫೈನಾನ್ಷಿಯಲ್ ಟ್ರಬಲ್ ಅಲ್ಲಿ ಸರ್ಕಾರ ಇದೆ. ದೊಡ್ಡದಾದ ಸಾಲದ ಹೊರೆ ಇನ್ನೂ ಸಹ ಜಾಸ್ತಿ ಆಗ್ತಾ ಇದೆ ಮತ್ತು ನಮ್ಮ ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ನಾವು ಮುಳುಗಿದ್ದೇವೆ. ಎಲೆಕ್ಟ್ರಿಸಿಟಿ ನಾವು ಜಾಸ್ತಿ ಇದ್ದಂಥ ಒಂದು ಪ್ರೊಡಕ್ಷನ್ ಜಾಸ್ತಿ ಇದ್ದಂಥ ಒಂದು ರಾಜ್ಯ ಈಗ ಡೆಫಿಸಿಟ್ ಅಲ್ಲಿ ಇದ್ದೇವೆ. ಪವರ್ ಪ್ರೊಡಕ್ಷನ್ ಅಲ್ಲಿ ನಾವು ಡೆಫಿಸಿಟ್ ಅನ್ನ ಕಂಡುಕೊಳ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸ್ತರಗಳಲ್ಲಿ ನೀವು ಯಾವುದೇ ಇಂಡಸ್ಟ್ರಿಗಳನ್ನು ತೊಗೊಳ್ಬೋದು ಅಥವಾ ಯಾವುದೇ ಕೆಲಸಗಳನ್ನ ತೊಗೊಳ್ಬೋದು, ಎಲ್ಲ ಕಡೆ ಸಹ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಎಷ್ಟೋ ಜನರಿಗೆ ದುಡ್ಡುಗಳೇ ಸಿಗ್ತಾ ಇಲ್ಲ, ಸಂಬಳ ಸಿಗ್ತಾ ಇಲ್ಲ, ಕೆಲಸಗಳನ್ನ ಕಳೆದುಕೊಳ್ತಾ ಇದ್ದಾರೆ.
ಒಂದು ಕಡೆಯಲ್ಲಿ ಪುನಃ ಬರದ ಸಮಸ್ಯೆ ಅಂತ ನಾವು ಎದುರಿಸ್ತಾ ಇದ್ದೇವೆ. ಬರದ ಸಮಸ್ಯೆಯನ್ನ ಇದನ್ನ ಎದುರಿತ್ತು ಅದನ್ನ ಹ್ಯಾಂಡಲ್ ಮಾಡುವ ಬದಲಾಗಿ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪತ್ರಿಕಾ ಮಿತ್ರರಾದ ನಿಮ್ಗೆಲ್ಲರಿಗೂ ಸಹ ಕರ್ನಾಟಕದಲ್ಲಿ ಹಿಂದೆ ಎಷ್ಟು ಟ್ಯಾಕ್ಸ್ ರೆವಲ್ಯೂಷನ್ ಎಷ್ಟು ಸಿಗ್ತಾ ಉಂಟು, ಈಗ ಎಷ್ಟು ಸಿಕ್ಕಿದೆ, 10 ವರ್ಷದಲ್ಲಿ ನಾವು ಎಷ್ಟು ಕೊಟ್ಟಿದ್ದೇವೆ, ಈಗ ಎಷ್ಟು ಸಿಕ್ಕಿದೆ ಎಲ್ಲ ಮಾಹಿತಿ ಇರ್ಬೋದು. ಹಾಗಾಗಿ ನಾನು ಅದನ್ನ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅಗತ್ಯ ಇದ್ರೆ ಕೊಡ್ತೇನೆ. ನಿಮಗೆ ಗೊತ್ತಿರುವಂಥ ವಿಷಯ, ಎಲ್ಲಿ ಸಹ ನಾವು ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ಹಿಂದಿನ UPA ಸರ್ಕಾರದಲ್ಲಿ ಎಷ್ಟು ಕೊಡ್ತಾ ಇತ್ತು, ಮ್ಯಾಕ್ಸಿಮಮ್ ಆಗಿ ಕೊಡ್ತಾ ಇದ್ದವರು ಅರೌಂಡ್ 32-30.5% ಅನ್ನು ಕೊಡ್ತಾ ಇದ್ದಾರೆ. ನಾವು 10% ಜಾಸ್ತಿ ಮಾಡಿ 42 ಚಿಲ್ಲರೆ % ನಾವು ಕೊಡ್ತಾ ಇದ್ದೇವೆ ಟೋಟಲ್ ಆಫ್ ದ ಟ್ಯಾಕ್ಸ್ ಕಲೆಕ್ಟೆಡ್. ಅದರಲ್ಲಿ ಆಲ್ ಟೈಮ್ ಹೈ ಆಗಿ ನಾವು 2014 ನಂತರ ಅಷ್ಟು ಟ್ಯಾಕ್ಸ್ ರೆವಲ್ಯೂಷನ್ ಅನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಕೆಲಸ, NDRF ಮತ್ತು SDRF ಇಂದ ಏನೆಲ್ಲ ಅಮೌಂಟ್ಗಳನ್ನ ಸಮಯಕ್ಕೆ ಕೊಡಬೇಕು ಅದನ್ನು ಜಾಸ್ತಿಯಾಗಿ ಕೊಟ್ಟಿದ್ದೇವೆ. ಆದರೂ ಸಹ ಯಾವುದೇ ಅಭಿವೃದ್ಧಿನ ತೋರಿಸ್ಲಿಕ್ಕಾಗದೆ ವಿಫಲವಾದಂಥ ರಾಜ್ಯ ಸರ್ಕಾರ ಪುನಃ ಅದನ್ನು ನಮಗೆ ಮೇಲಿಂದ ದುಡ್ಡು ಸಿಗ್ತಾ ಇಲ್ಲ, ನಮ್ಗೆ ಯಾರು ಕೊಡ್ತಾ ಇಲ್ಲ, ಬರವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಷಯಗಳನ್ನು ಬಿಟ್ಟರೆ ಮತ್ತು ಯಾವುದೇ ವಿಷಯಗಳನ್ನು ಮಾತಾಡ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಇವರ ಆಟಿಟ್ಯೂಡನ್ನು ನೋಡುವಾಗ ಎಲ್ಲೋ ಒಂದು ಕಡೆ STP ಅವರ ವಿರುದ್ಧ ಇವರ PFI ಸಂಘಟನೆಯ ಒಂದು ಭಾಗವಾದಂಥ STP ಅವರೊಂದಿಗೆ ಸೇರಿಕೊಂಡು ಇವರು ಚುನಾವಣೆಯನ್ನು ನಡೆಸುವುದನ್ನು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ STP ಅವರ ಕ್ಯಾಂಡಿಡೇಟನ್ನು ಹಿಂದಿನ ಬಾರಿ ಹಾಕಿದ್ರು, ಈ ಸತಿ ಹಾಕಲಿಲ್ಲ. STP ಕ್ಯಾಂಡಿಡೇಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ. PFI ಅವರ ಒಂದು ಅಂಗಸಂಸ್ಥೆಯಾದ STP, PFI ನಾವು ಬ್ಯಾನ್ ಮಾಡಿದಂಥ ಒಂದು ಸಂಸ್ಥೆ. STP ಇಂದ ಕ್ಯಾಂಡಿಡೇಟ್ ಅನ್ನು ಯಾಕೆ ನಿಲ್ಲಿಸ್ತಿಲ್ಲ ಅನ್ನುವಂಥ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಸಾಧಾರಣ ಉತ್ತರ ಸಹ ಜನರಿಗೆ ಸಿಕ್ಕಿದೆ. STP ಮತ್ತು ಕಾಂಗ್ರೆಸ್ನವರ ಒಳ ಒಪ್ಪಂದ ಕರ್ನಾಟಕ ಸರ್ಕಾರ ಮತ್ತು ಕೇರಳದ ಜನರಿಗೆ ಸಹ ಈಗ ಗೊತ್ತಾಗಿದೆ. ಇಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನ ಸಪೋರ್ಟ್ ಮಾಡಿದಂತ ಒಂದು ರೀತಿಯಲ್ಲಿ STP ಮಾಡಿದ್ದಾರೆ. ಪ್ರವೀಣ್ ನೆಟ್ಟರ್ ಎಂಬ ಯುವಕನ ಹತ್ಯೆ ಮಾಡಿದ್ದು STP ಯುವಕರೇ. ಇವರೊಂದಿಗೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸ್ತಿರುವುದು ಕಾಂಗ್ರೆಸ್ ಯಾವ ಹೀನಾಯ ಸ್ಥಿತಿಗೆ ಜಿಲ್ಲೆಯಲ್ಲಿ ಬಂದಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ, ಪಬ್ಲಿಕ್ ನಾಲೆಜ್ ಅದು. ಈ ಎಲ್ಲ ವೈಫಲ್ಯಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಲಾಗದೆ ಹೀನಾಯ ಸ್ಥಿತಿ ತಲುಪಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಈ ಸತಿ ಯಾವುದೇ ಖಾತೆಯನ್ನ ತೆರೆಯುವುದಿಲ್ಲ. ಲಾಸ್ಟ್ ಟೈಮ್ ಒಂದು ಇತ್ತು, ಈ ಸತಿ ಆ ಸೀಟನ್ನು ಅವರು ಕೊಳೆದುಕೊಳ್ಳುವಂತ ಲಕ್ಷಣ ನಮ್ಗೆ ಎಲ್ಲರಿಗೂ ಕಾಣಲಿಕ್ಕಿದೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಅವರವರು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 3 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ ಬಿಜೆಪಿ ಗೆಲುವು ಸಾಧಿಸಲಿಕ್ಕಿದೆ. ಅದಕ್ಕಾಗಿ ಪಕ್ಷದಿಂದ ನಾವು ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದೇವೆ. ಈಗ ಮೊದಲು ಹೇಳಿದ ಪಾಯಿಂಟ್ಸ್ ಅಲ್ಲಿ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರದ ಇವ್ರು ಯಾರು ಸಹ ನ್ಯಾಷನಲ್ ಆಗಿ ಅವರ ಸ್ಟ್ಯಾಂಡ್ ಏನು, ನ್ಯಾಷನಲ್ ಇಶ್ಯೂಸ್ ಅವರ ಬಗ್ಗೆ ಏನು, ಅವರ ಆಟಿಟ್ಯೂಡ್ ಏನು, ಅದನ್ನು ಹೇಗೆ ಎದುರಿಸ್ತಾರೆ, ಸನಾತನ ಧರ್ಮವನ್ನ ಹೀಯಾಳಿಸಿದಂಥ ವ್ಯಕ್ತಿಗಳೊಂದಿಗೆ ಇವರು ಕೈ ಜೋಡಿಸ್ಕೊಂಡು ಸರ್ಕಾರವನ್ನ ನಡೆಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವಂಥ ಇವರ ಮುಂದಿನ ಯಾವ ದಿಕ್ಕಿನಲ್ಲಿ ಇವರು ಸಾಕ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅವರಿಗೂ ಗೊತ್ತಾಗ್ತಾ ಇಲ್ಲ. ಟೋಟಲ್ ಕಂಪ್ಲೀಟ್ ಆಗಿ ಲೀಡರ್ಶಿಪ್ ಫೇಲಿಯರ್ ಅನ್ನ ನಾವು ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಕ್ಕಿದೆ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ನಮ್ಮ ಜಿಲ್ಲೆಗೆ 14ನೇ ತಾರೀಕಿನಂದು ಆಗಮಿಸುತ್ತಿದ್ದಾರೆ. ಹಾಗೆ 2019 ಲೋಕಸಭಾ ಚುನಾವಣೆ ಸಭೆಯಲ್ಲಿ ಕೇಂದ್ರ ಮೈದಾನದಲ್ಲಿ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದು ನಮಗೆಲ್ಲರಿಗೂ ಸಹ ನೆನಪಿದೆ. ಆದರೆ ಈ ಬಾರಿ ವಿಭಿನ್ನವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಹಿಡಿದು ನಮ್ಮ ನವಭಾರತ ವೃತ್ತದವರೆಗೆ ಕನ್ಫರ್ಮ್ ಆಗಿದೆ. ಇಷ್ಟ ತನಕ ನವಭಾರತ ವೃತ್ತ ನಾವು ಹಂಪನಕಟ್ಟೆವರೆಗೆ ಕೇಳಿದ್ದೇವೆ. ಅದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇದ್ದ ಕಾರಣ ನವಭಾರತದವರೆಗೆ ಕನ್ಫರ್ಮ್ ಆಗಿದೆ. ವ್ಯವಸ್ಥೆನ SPG ಅವರು ನಮಗೆ ಇವತ್ತು ಸಾಯಂಕಾಲದವರೆಗೆ ತಿಳಿಸಬೇಕಾಗಿದೆ. ಅಲ್ಲಿಂದ ಅಲ್ಲಿವರೆಗೆ
ಬೃಹತ್ ದೊಡ್ಡ ರೀತಿಯ ರೋಡ್ ಶೋವನ್ನು ಮಾಡಬೇಕನ್ನೋ ಒಂದು ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ. 2014ರಲ್ಲಿ ಸಭೆ ಮುಗಿದು ಮೋದಿಜಿಯವರು ರಸ್ತೆ ಮೂಲಕ ವಿಮಾನ ನಿಲ್ದಾಣಕ್ಕೆ ತೆರಳುವಾಗ ಆಗ ಯಾವುದೇ ಯೋಜನೆ ಇಲ್ಲದೆ ಲಕ್ಷಾಂತರ ಜನರು ಮೋದಿಯನ್ನು ನೋಡಬೇಕು, ಮೋದಿಜಿಯವರನ್ನ ನೋಡ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಲಕ್ಷಾಂತರ ಜನರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ್ಕೊಂಡು ಅವರಿಗೆ ಕೈ ಬೀಸಿ ಅವರನ್ನ ನೋಡುವಂಥ ಒಂದು ಪ್ರಯತ್ನ ಮಾಡಿ ನಮಗೆಲ್ಲ ನೆನಪಿದೆ. ಮೋದಿಜಿಯವರು ಮನ್ ಕಿ ಬಾತ್ನ ಕಾರ್ಯಕ್ರಮದಲ್ಲಿ ಪುನಃ ಆ ವಿಷಯವನ್ನು ಪುನರುಚ್ಚರಿಸಿದ್ರು. ನಾನು ಮಂಗಳೂರಿಗೆ ಹೋದಂಥ ಸಮಯದಲ್ಲಿ ಮಾನವ ಗೋಡೆಯನ್ನೇ ನಿರ್ಮಾಣ ಮಾಡಿದ್ರು ಮಂಗಳೂರಿನ ಜನರು ಅನ್ನುವಂಥ ಮಾತನ್ನ ಆ ಸಮಯದಲ್ಲಿ ಅವರು ಆಡಿದ್ರು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಜನರು ಸಹ ತುಂಬಾ ಸಮಯದಿಂದ ನಮ್ಮನ್ನೆಲ್ಲ ಕೇಳ್ತಾ ಇದ್ರು, ಮೋದಿಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು, ನಮ್ಮೆಲ್ಲರ ಆಸೆ ಇದೆ, ಅವರು ಮಾಡಿದಂಥ ದೇಶಕ್ಕೆ ಕೊಟ್ಟಂತ ಕೊಡುಗೆ 10 ವರ್ಷದಲ್ಲಿ ಮಾಡಿದಂಥ ಕೆಲಸಗಳಿಗೆ ನಾವು ನಮ್ಮ ಕೃತಜ್ಞತೆ ತೋರಿಸ್ಬೇಕು, ಧನ್ಯವಾದವನ್ನು ಹೇಳಬೇಕು, ತೋರಿಸ್ಬೇಕು, ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಬರ್ತೇವೆ, ಯೋಜನೆಯನ್ನ ಮಾಡಿ ಅನ್ನುವಂಥ ಪದೇ ಪದೇ ಹೇಳ್ತಾ ಇದ್ವಿ. ಇವತ್ತು ನಮ್ಮೆಲ್ಲರ ಕನಸು ನನಸು ಮಾಡುವಂಥ ಸಮಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಅವರು ಬರ್ತಾರೆ ಅನ್ನುವ ವಿಷಯ ಜನರಿಗೆ ತಿಳಿದ ನಂತರ ದೊಡ್ಡ ರೀತಿಯಲ್ಲಿ ಜನರ ಸ್ಪಂದನೆ ನಮಗೆ ಸಿಗ್ತಾ ಇದೆ. ಮೊದಲು ಅವರು ಭಾಷಣವನ್ನು ಮಾಡ್ತಾರೆ ಅನ್ನುವಂಥ ಮಾತಿತ್ತು. ಆಗ ನಮಗೆಲ್ಲರಿಗೂ ಸಹ VIP ಪಾಸ್ ಅದು ಇದು ಎಲ್ಲ ಬೇಕೆನ್ನುವಂಥ ಜನರ ಕಡೆಯಿಂದ ದೊಡ್ಡದಾದ ಒತ್ತಡ ಸಹ ಇತ್ತು. ಈಗ ಜನರು ನಮ್ಮ ರೂಟ್ಗಳನ್ನ ಕೇಳ್ತಾ ಇದ್ದಾರೆ, ಯಾವ ರೂಟಲ್ಲಿ ಹೋಗ್ತಾರೆ, ನಾವು ಎಲ್ಲಿ ನಿಲ್ಬೋದು, ಸೆಕ್ಯೂರಿಟಿ ಕನ್ಸರ್ನ್ಸ್ ಏನು ಅನ್ನುವಂಥದ್ದನ್ನ, ಪಾರ್ಕಿಂಗು ಉಳಿದೆಲ್ಲ ವ್ಯವಸ್ಥೆಗಳನ್ನ ನಾವು ನಾಳೆ ಒಳಗಾಗಿ ಜನರಿಗೆ ತಿಳಿಸಿದ್ದೇವೆ. ಬ್ಯಾರಿಕೇಡ್ ಹಾಕ್ತಾರೆ, ಬ್ಯಾರಿಕೇಡ್ ಹಾಕಿದ ಕಾರಣ ರಸ್ತೆನ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಜನರವ್ರ ಮನೆಯಿಂದ ಬರುವಂಥವ್ರು ಮತ್ತು ಎಲ್ಲ ಜಿಲ್ಲೆಯಿಂದ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಮೋದಿಜಿಯವರನ್ನ ನೋಡ್ಲಿಕ್ಕೆ. ಹಾಗಾಗಿ ಅದರ ಬಗ್ಗೆ ಈ ಮೋದಿಜಿಯವರು ಇಲ್ಲಿಂದ ಮೈಸೂರಿಂದ ಇಲ್ಲಿಗೆ ಬರುವಂಥವ್ರು. ಹಾಗಾಗಿ ಎಲ್ಲ ಯೋಜನೆಗಳನ್ನ ನಾವು ಸಾಯಂಕಾಲದೊಳಗೆ ರೋಡ್ ಶೋವನ್ನು ಮುಗಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಾಂಸ್ಕೃತಿಕ ವ್ಯವಸ್ಥೆ ಅದೆಲ್ಲ ಸಹ ಇರ್ತದೆ. ಮತ್ತು ಜನರಿಗೆ ಹೂವಿನ ಹೆಸರುಗಳನ್ನ ಮೋದಿಜಿಯವರ ಮೇಲೆ ಹಾಕುವಂಥ ಒಂದು ವ್ಯವಸ್ಥೆ ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಸುರಕ್ಷತೆಯ ದೃಷ್ಟಿಯಿಂದ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು SPG ಮತ್ತು ಪೊಲೀಸ್ ತಂಡದವರು ಮಾಡ್ತಾ ಇದ್ದಾರೆ. ಐತಿಹಾಸಿಕವಾದ ಒಂದು ರೋಡ್ ಶೋವನ್ನು, ಇಡೀ ದೇಶಕ್ಕೆ ಮಾದರಿ ಆಗಬಲ್ಲಂಥ ಒಂದು ದೊಡ್ಡದಾದ ರೋಡ್ ಶೋವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ ದಕ್ಷಿಣ ಜಿಲ್ಲೆಯ ಹೃದಯ ಭಾಗವಾದಂತಹ ಮಂಗಳೂರಿನ ಪೇಟೆಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಧನ್ಯವಾದ. ಅರೌಂಡ್ 5:30 5:30 SPG ಬಂದಿದ್ದಾರೆ. ಇವತ್ತು ರೇಖೆ ಆಗಿದೆ, ಒಂದು ರೌಂಡ್ ರೇಖೆ ಆಗಿದೆ ಮತ್ತು ಬೈ ವಾಕಲ್ಲಿ ಎಲ್ಲ ವ್ಯವಸ್ಥೆನ ನೋಡ್ತಾ ಹೋಗಿದ್ದಾರೆ. ಹೈ ರೈಸ್ ಬಿಲ್ಡಿಂಗ್ ಎಲ್ಲೆಲ್ಲ ಇದೆ ಅದರ ಸೆಕ್ಯೂರಿಟಿ ಕನ್ಸರ್ನ್ಸು ಮತ್ತೆ ಎಲ್ಲೆಲ್ಲ ಪೊಲೀಸ್ ಪೋಸ್ಟಿಂಗು ಅದೆಲ್ಲ ಹಾಕುವಂಥ ಒಂದು ವ್ಯವಸ್ಥೆ ಇರ್ತದೆ, ಅದನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಸಹ. ಈಗ ಒಂದೆರಡು ರೌಂಡ್ ರೇಖೆ ಆಗಿದೆ. ಕಂಟಿಂಜೆನ್ಸಿ ರೂಟನ್ನು ಇವತ್ತು ಸಾಯಂಕಾಲದೊಳಗೆ ಮಾಡ್ತಾರೆ. ಒಂದು 2ನೇ ಕಂಟಿಂಜೆನ್ಸಿ ರೂಟಿನ ಅವಶ್ಯಕತೆ ಇರಬಹುದು, ಹಾಗೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅವತ್ತು ಓಪನ್ ಆಗಿ ಹೇಳಿದ್ದಾರೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂತ. ನೋಡಿ, SDPI ರಾಜಕೀಯ ಪಕ್ಷ. SDPI ಸಂಘಟನೆ ಖಾಲಿ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಸಂಘಟನೆ ಮಾತ್ರ ಆದರೆ ಬೇರೆ ವಿಷಯ. ರಾಜಕೀಯ ಪಕ್ಷ ರಾಜಕೀಯದಲ್ಲಿ ಯಾಕಿರ್ತದೆ? ಗೆಲ್ಲಲಿಕ್ಕೆ. ಒಂದೇ ಇಲೆಕ್ಷನ್ಗೆ ಅವರ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿ ಗೆಲ್ಲಿಸುವಂತ ಪ್ರಯತ್ನ ಮಾಡಬೇಕು, ಇಲ್ಲದಿದ್ದರೆ ಮತ್ತೊಬ್ಬರೊಟ್ಟಿಗೆ ಕೈ ಜೋಡಿಸ್ಬೇಕು. ಅವರು ಹಿಂದಿನ ಇಲೆಕ್ಷನ್ನಲ್ಲಿ ಯಾಕೆ ಅವರ ಕ್ಯಾಂಡಿಡೇಟ್ ಅನ್ನ ಬಹುಶಃ ಅವರ ಗ್ರೌಂಡ್ ಅನ್ನ ಇವರಿಗೆ ತೋರಿಸ್ಲಿಕ್ಕೆ ಮಾಡಿರ್ಬೋದು. ನನ್ನ ಚುನಾವಣೆಯಲ್ಲಿ ನನ್ನ ಎದುರು ನಿಲ್ಲಿಸಲಿಲ್ಲ,
ಮೊನ್ನೆ ಆದ 2023 ಚುನಾವಣೆಯಲ್ಲಿ ನನ್ನ ಎದುರು SDPI ಕ್ಯಾಂಡಿಡೇಟ್ ಇರಲಿಲ್ಲ. ಕ್ಲಿಯರ್ ಕಟ್ ಇತ್ತು ಅವರಿಗೆ, ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕನ್ನುವಂಥದ್ದು ಇತ್ತು ನನ್ನ ಕ್ಷೇತ್ರದಲ್ಲಿ. ಯಾರಿಗೆ ಸಪೋರ್ಟ್ ಮಾಡಿ ಅವರು ನಿಲ್ಲಿಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ರಾಜಕೀಯ ಪಕ್ಷದವರು ಕ್ಯಾಂಡಿಡೇಟ್ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಯಾರೊಟ್ಟಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಕಾಂಗ್ರೆಸ್ನ ಬಿ ಟೀಮ್ ಅಂತ ಹೇಳ್ತಾ ಇಲ್ಲ, ಅದು ಕಾಂಗ್ರೆಸ್. ಬಿಜೆಪಿ ಬಿ ಟೀಮ್ ಯಾಕೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಬಿಜೆಪಿ ಬಿ ಟೀಮ್ ಅವ್ರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರದ್ದೊಂದು ವೋಟ್ ಬ್ಯಾಂಕ್ ಇರುತ್ತೆ ಕಾಂಗ್ರೆಸ್ನವರು. ಆ ವೋಟ್ ಬ್ಯಾಂಕಿಗೆ ಮತ್ತೊಬ್ರು ಯಾರು ಕಣ್ಣು ಹಾಕಿದಾಗ ಅವ್ರು ಅದನ್ನ ತಪ್ಪಿಸ್ಲಿಕ್ಕೆ ಆ ರೀತಿ ಹೇಳಿರ್ಬೋದು, ಹೇಳ್ತಾರೆ ಸರ್. ಸಹಜವಾಗಿ ಪೊಲಿಟಿಕಲ್ ಅದು, ನಿಮ್ಗೆ ಗೊತ್ತಿರುವಂಥ ವಿಷಯ, ಅದನ್ನು ಮುಚ್ಚುಮರೆ ಮಾಡಿ ಏನೋ ಪ್ರಯೋಜನ ಇಲ್ಲ. ಅವರ ವೋಟ್ ಬ್ಯಾಂಕಿಗೆ ಅವ್ರು ಕಣ್ಣು ಹಾಕ್ತಾರೆ ಅನ್ನೋದಕ್ಕೆ ನಮಗೆ ಬಿಜೆಪಿ ಬಿ ಟೀಮ್ ಹೇಳಿ ಅವರ ವೋಟರ್ಸ್ ಅವರಿಗೆ ಹಾಕದೆ ಕಾಂಗ್ರೆಸ್ಗೆ ಹಾಕಲಿ ಅನ್ನುವಂಥ ಪ್ರಯತ್ನ ಇದ್ದಿರ್ಬೋದು. ಈ ಸತಿ ನಾವು ಅವರನ್ನ ಬಿ ಟೀಮ್ ಎ ಟೀಮ್ ಹೇಳ್ತಾ ಇಲ್ಲ, ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹಾಗೆ ಅವರು ಓಪನ್ ಆಗಿ ಹೇಳಿದ್ದಾರೆ, ಈಗ ಆನ್ ರೆಕಾರ್ಡ್ ಹೇಳಿದ್ದಾರೆ. ಇದು ನಾನು ಕಿಸೆನ್ ಹೇಳುವಂಥದ್ದಲ್ಲ, ಕೇರಳದಲ್ಲಿ ಅವರ ನಾಯಕರುಗಳು ಓಪನ್ ಆಗಿ ಹೇಳಿದ್ದಾರೆ. ಯಾರು ಅದು ನಾನು ಹೊಡೆದಾಗ ಮಾಡ್ತೇನೆ, ನೀನು ಪಡ್ತಿಂದಾಗ ಮಾಡು, ನಾನು ಅದು ಮಾಡ್ತೇನೆ, ಅದು ಕರೆಕ್ಟಾಗಿ ಮಾಡಿದ್ದಾರೆ ಇಬ್ಬರು ಸಹ. ಒಳ್ಳೆ ರಾಜಕೀಯ ಮೂವ್ ಕರೆಕ್ಟ್ ಇದೆ. ಬಟ್ ಜನರಿಗೆ ಪಬ್ಲಿಕ್ಗೆ ಗೊತ್ತಾಗ್ತದಲ್ಲ ಯಾಕೆ ನಿಲ್ಲಿಸಲಿಲ್ಲ ಅವರಂತ. ನಿಲ್ಲಿಸ್ತಾರಲ್ಲ, ಇಲ್ಲದ್ರೆ ಪೊಲಿಟಿಕಲ್ಲಿ ಒಂದು ಪಕ್ಷ ಅಭ್ಯರ್ಥನೆ ಯಾಕೆ ನಿಲ್ಲಿಸೋದಿಲ್ಲ? ನಿಲ್ತಾರೆ. ಒಂದೇ ಒಪ್ಪಂದ, ಒಂದೇ ಅವರ ಅಸ್ತಿತ್ವವನ್ನ ತೋರಿಸ್ಕೊಳ್ಳಿಕ್ಕೆ. ಯಾರಿಗೆ? ಹಾ, ನೋಟ್ ಬ್ಯಾನ್ಗೆ ಮತ್ತು ಅಕೌಂಟ್ ಫ್ರೀಸ್ ಎರಡು ಬೇರೆ ಬೇರೆ, ಟೋಟಲಿ ಕಂಪ್ಲೀಟ್ ಡಿಫ್ರೆಂಟ್ ವಿಷಯ. ಡಿಮಾನಿಟೈಸೇಷನ್ ಮತ್ತು ಇಲೆಕ್ಷನ್ಗೆ ಏನು ಸಂಬಂಧ ನನಗೆ ಗೊತ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಳ್ತೇನೆ. ಯಾವುದು ದುಡ್ಡಿಲ್ಲ ಎಲೆಕ್ಷನ್ ಇಡ್ಲಿಕ್ಕೆ, ಅದಕ್ಕಾಗಿ ಅವರೆಲ್ಲ ಬ್ಲ್ಯಾಕ್ ಮನಿಯಲ್ಲಿ ಇಟ್ಕೊಂಡಿದ್ರೆ ದುಡ್ಡಿಲ್ಲ. ನೋಡಿ, ಒಂದು ಸಂಸ್ಥೆ, ಯಾವುದೇ ಸಂಸ್ಥೆ, ಒಂದು ಪಕ್ಷ ಇರ್ಬೋದು, ಅವರು ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡಿದಾಗ ಇಷ್ಟು ಬಾಕಿ ಇದೆ, ಎಷ್ಟೋ ಟೈಮಿಂದ ಬಾಕಿ ಇದೆ ಅವ್ರದ್ದು ದುಡ್ಡು. ಮತ್ತೆ ಅವರಿಗೆ ಮೊನ್ನೆ ಅವರ ಎಲ್ಲ ಅಕೌಂಟ್ಸ್ ಫ್ರೀಸ್ ಆಗಲಿಲ್ಲ, ಕೆಲವು ಅಕೌಂಟ್ಸ್ ಫ್ರೀಸ್ ಆಗಿದೆ. ಈ ಫ್ರೀಸ್ ಯಾಕೆ ಆಗಲಿಲ್ಲ ಅಂತ ಅವರು ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಎಷ್ಟು ಕೊಡಬೇಕಿತ್ತು ಅದು ಕಟ್ಟಲಿಲ್ಲ.